ಸ್ಪಂದನ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ನಮಸ್ಕಾರ. ನಾವಿವತ್ತು ಮಲಬಾರ್ ಗೋಲ್ಡ್ ಆ್ಯಂಡ್ ಡೈಮಂಡ್ಸ್ನಲ್ಲಿದ್ದೇವೆ. ಮಲಬಾರ್ ಗೋಲ್ಡ್ ಆ್ಯಂಡ್ ಡೈಮಂಡ್ಸ್ ಮತ್ತು ಸ್ಪಂದನ ವಾಹಿನಿ ಜಂಟಿಯಾಗಿ ನವರಾತ್ರಿಯ ಪ್ರಯುಕ್ತ ನವರಾತ್ರಿ ನೃತ್ಯೋತ್ಸವ ಅನ್ನುವಂತಹ ವಿಶೇಷ ನೃತ್ಯ ಸ್ಪರ್ಧೆಯನ್ನು ಆಯೋಜಿಸಿತ್ತು. ಇವತ್ತು ಅದರ ಬಹುಮಾನ ವಿತರಣಾ ಸಮಾರಂಭ ಕೂಡ ನಡೆದಿದೆ. 9 ದಿನಗಳಲ್ಲಿ ಬೇರೆ ಬೇರೆ ಬಣ್ಣದಲ್ಲಿ ವಿವಿಧ ನೃತ್ಯ ತಂಡಗಳು ಕಾಸರಗೋಡು, ಉಡುಪಿ, ಕುಂದಾಪುರ ಹೀಗೆ ಹಲವಾರು ಕಡೆಗಳಿಂದ ಅವರ ನೃತ್ಯವನ್ನು ಕಳುಹಿಸಿಕೊಟ್ಟಿದ್ರು. ಸೊ ಪ್ರತಿಯೊಂದು ಬಣ್ಣದಲ್ಲಿ ಒಂದೊಂದು ತಂಡ ಗೆದ್ದು 2 ಬಣ್ಣದಲ್ಲಿ ಮಾತ್ರ ಟೈ ಆಗಿ ಒಟ್ಟು 11 ತಂಡಗಳು ಇಂದು ಬಹುಮಾನ ಸ್ವೀಕರಿಸಿದ್ದಾರೆ. ಬನ್ನಿ ಆ ತಂಡ ಯಾವುದೆಲ್ಲ ಅಂತ ನೋಡೋಣ. ಇಬ್ರು ಸೌಮ್ಯ ನಮ್ಮ ಅತಿಥಿಗಳು. ಆದ್ದರಿಂದ ನೃತ್ಯ ಉದ್ದೇಶಿ ಸೌಮ್ಯ ಅವರು ನಮ್ಮನ್ನು ಉದ್ದೇಶಿಸಿ ಮಾತಾಡಬೇಕಂತ ಕೇಳ್ಕೊಳ್ತೀವಿ. ಇದಕ್ಕೆ ಅಲ್ಲ ಇಲ್ಲಿ ಆದ್ರೂ ಕೂಡ ಇಲ್ಲಿ ಎಲ್ಲರನ್ನು ನೋಡ್ತಾ ಇರ್ಬೇಕಾದ್ರೆ ಒಂದ್ ಸ್ವಲ್ಪ ಕಿಚ್ಚು. ಯಾಕಂತೇಳಿ ನಾನ್ ನಿಮ್ಮ ಕಾಲದಲ್ಲಿ ಇರಬಾರ್ದಿತ್ತ ಅಂತ ಹೇಳಿ, ನಾವೆಲ್ಲ ಚಿಕ್ಕವರಿರುವಾಗ ಡಾನ್ಸ್ ಮಾಡ್ತಾ ಇರುವಾಗ ಇದೆಲ್ಲ ಕಾಂಪಿಟಿಷನ್ಸ್ ಮಾಡೋರು ಬಿಟ್ಟು ಅದ್ರ ಬಗ್ಗೆ ಆಲೋಚನೆ ಮಾಡೋರು ಇಲ್ಲ. ಆದ ಕಾರಣ ಇಷ್ಟು ಎಕ್ಸ್ಪೋಜರನ್ನು ಕೊಟ್ಟಿರುವ ಸ್ಪಂದನ ವಾಹಿನಿ ಇವರಿಗೆ ನಿಜವಾಗಿ ಒಂದು ಜೋರಾಗಿ ಕರತಾಡವನ್ನು ಇಡಬೇಕು. ಇಲ್ಲಿ ನಾನು ಒಂದು ಚಿಕ್ಕ ವಿಷಯವನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇಲ್ಲಿ ಅವರು ಆಗಲೇ ಹೇಳಿದರು, ಚಿಕ್ಕ ಮಕ್ಕಳಿಂದ ಹಿಡಿದು ತುಂಬ ಪ್ರಾಯದವರು, ಟೀಚರ್ಗಳು ಅವರೆಲ್ಲ ವಿಡಿಯೋಸ್ ಕಳಿಸಿದ್ದಾರೆ, ನಮಗೆ ತುಂಬ ಖುಷಿ ಆಯಿತು ಅಂತ ಹೇಳ್ತಾ ಇದ್ರು. ಇದರಲ್ಲಿ ನಾನೊಂದು ಚಿಕ್ಕ ಒಂದು ಕಥೆಯನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. 2 ನಿಮಿಷ. ಏನು ಅಂತ ಹೇಳಿದ್ರೆ, ಒಬ್ಬ ಚಿಕ್ಕ ಹುಡುಗ ತನ್ನ ಗುರುಗಳ ಹತ್ರ ಹೋಗಿ ಕೇಳ್ತಾನಂತೆ, ನನ್ನ ಕೈಯಲ್ಲಿ ಒಂದು ಚಿಟ್ಟೆ ಇದೆ, ಇದು ಸತ್ತಿದೆಯೋ ಬದುಕಿದೆಯೋ ಅಂತ ನೀವು ಹೇಳಬೇಕು ಗುರುಗಳೇ ಅಂತ. ಗುರುಗಳಿಗೆ ತಲೆ ಬಿಸಿ ಆಯ್ತು. ಸತ್ತಿದೆ ಅಂತ ಹೇಳಿದ್ರೆ ಅವ್ನ ಕೈ ಬಿಟ್ಟು ಚಿಟ್ಟೆನ ಹಾರ್ಲಿಕ್ಕೆ ಬಿಡ್ತಾನೆ, ಸಾಯಲಿಲ್ಲ ಬದುಕಿದೆ ಅಂತ ಹೇಳಿದ್ರೆ ಅಲ್ಲೇ ಹಿಸ್ಕಿ ಅದನ್ನು ಕೊಂದಾಗ್ತಾನೆ. 2 ಕಡೆಯಿಂದಲೂ ಗುರುಗಳು ಸಿಕ್ಕಿ ಬೀಳ್ತಾರೆ. ಸೊ ಆಗ ಗುರುಗಳು ಹೇಳ್ತಾರಂತೆ, ಆ ಚಿಟ್ಟೆಯ ಸಾವು ಬದುಕು ನಿನ್ನ ಕೈಯಲ್ಲಿದೆ ಅಂತ. ಎಷ್ಟು ಒಳ್ಳೆಯ ಉತ್ತರ ಅಂತ ನಾವು ಇದನ್ನ ತಿಳಿಬೇಕು. ಹೇಗೆ ಅಂತ ಹೇಳಿದ್ರೆ, ನಮ್ಮ ಕ್ರಿಯಾಶೀಲತೆ, ನಮ್ಮ ಕಲ್ಚರ್, ನಮ್ಮ ಉತ್ಸಾಹ ಇದೆಲ್ಲ ನಮ್ಮ ಕೈಯಲ್ಲಿದ್ರೆ ನಾವು ಅದನ್ನ ಬೆಳೆಸಲಿಕ್ಕೆ ನೋಡಿದ್ರೆ ಅದು ಹೇಗಾದ್ರೂ ಬಣ್ಣ ಹಿಡಿದು ಆಗಸಕ್ಕೆ ಮುಟ್ತದೆ. ನಾವು ಬೇಡ ಅದನ್ನ ಅದುಮಿಕೊಂಡು ನಮ್ಮೊಳಗೆ ಇಟ್ಟುಕೊಳ್ಳೋಣ ಅಂತ ಇಟ್ಟುಕೊಂಡ್ರೆ ಅದನ್ನ ನಾವು ನಮ್ಮೊಳಗೆ ಇಟ್ಟುಕೊಂಡು ಕೊನೆಗೆ ಅದು ನಮ್ಮೊಂದಿಗೆ ನಶಿಸಿ ಹೋಗ್ತದೆ. ಆದ ಕಾರಣ ನೀವೆಲ್ಲರೂ ಇಷ್ಟು ಉತ್ಸಾಹದಿಂದ ಈ ಕಾರ್ಯಕ್ರಮದಲ್ಲಿ, ಈ ಕಾಂಪಿಟೇಷನ್ ಅಲ್ಲಿ ಭಾಗವಹಿಸಿದ್ದು ನಿಜವಾಗ್ಲೂ ನಿಮ್ಗೆಲ್ರಿಗೂ ಪ್ರೈಸ್ ಬಂದಿದೆಯೋ ಬಿಟ್ಟಿದೆಯೋ ನನಗೆ ಗೊತ್ತಿಲ್ಲ, ಆದರೆ ಪಾರ್ಟಿಸಿಪೇಟ್ ಮಾಡಿದವರು ನಿಜವಾಗ್ಲೂ ಒಂದು ವಿನ್ನರ್ಸ್ ಅಂತ ಹೇಳಿ ನನ್ನ ಅನಿಸಿಕೆ ಇದು. ತಮಗೆಲ್ರಿಗೂ, ವಿನ್ ಆದವರಿಗೂ, ವಿನ್ ಆಗದಿದ್ದವರಿಗೂ ಎಲ್ರಿಗೂ ನನ್ನ ಕಡೆಯಿಂದ ಕಂಗ್ರ್ಯಾಚುಲೇಷನ್ಸ್. ಗಾಡ್ ಬ್ಲೆಸ್ ಯು ಆಲ್. ಕಾರ್ಯಕ್ರಮ ಮುಂದುವರಿಸ ನಮ್ಮ ಇನ್ನೋರ್ವ ಅತಿಥಿ ಸೌಮ್ಯ ಅವರು ಪುಂಜಾಲಕಟ್ಟೆಯಲ್ಲಿ ಸಬ್ ಇನ್ಸ್ಪೆಕ್ಟರ್ ಆಗಿದ್ದಾರೆ. ಅವರನ್ನು ಆತ್ಮೀಯವಾಗಿ ಬರಮಾಡಿಕೊಳ್ತಾ ಅವರು ಅನಿಸಿಕೆಯನ್ನು ವ್ಯಕ್ತಪಡಿಸಬೇಕಂತ ಕೇಳ್ಕೊಳ್ತಾ ಇದ್ದಾರೆ. ಮೊದಲನೇದಾಗಿ ಇಲ್ಲಿ ಸೇರಿರುವಂತಹ ಎಲ್ರಿಗೂ ಕೂಡ ನನ್ನ ಪ್ರೀತಿಪೂರ್ವಕ ನಮಸ್ಕಾರಗಳನ್ನು ತಿಳಿಸ್ತಾ ಇದ್ದೇನೆ. ಈಗಾಗಲೇ ಹೇಳಿದ್ರಲ್ಲ ಸೌಮ್ಯ ಮೇಡಮ್ ಅವರು, ಇದು ಮಾತಾಡುವ ವೇದಿಕೆ ಅಲ್ಲ ಅಂತ ಹೇಳಿ. ಸೊ ನಾನು ಏನು ಹೇಳಿಕ್ಕೆ ಇಷ್ಟಪಡ್ತೇನೆ ಅಂತಂದ್ರೆ, ಸ್ಪಂದನ ವಾಹಿನಿಯವರು ಒಂದು ಹಬ್ಬದ ಸಂದರ್ಭದಲ್ಲಿ ವಿನೂತನವಾದ ಒಂದು ಪ್ರಯೋಗವನ್ನು ಮಾಡಿದ್ದಾರೆ. ಸೊ ಸ್ಪರ್ಧೆಯಲ್ಲಿ ನನ್ನ ಪ್ರಕಾರ ಭಾಗವಹಿಸುವವರು ಎಲ್ಲರೂ ಕೂಡ ವಿಜೇತಾರೆ. ಭಾಗವಹಿಸುವುದು ಮುಖ್ಯ, ಸೋಲು ಗೆಲುವು ಇದ್ದದ್ದೇ. ಸೊ ಸ್ಪರ್ಧೆಯಲ್ಲಿ ಭಾಗವಹಿಸಿದರೆ ಎಲ್ಲರೂ ಕೂಡ ವಿಜೇತ. ನಿಮ್ಗೆ ಎಲ್ರಿಗೂ ನಾನು ಆಲ್ ದ ಬೆಸ್ಟ್ ಹೇಳುತ್ತಾ, ಹಾಗೂ ಸ್ಪಂದನ ಸುದ್ದಿ ವಾಹಿನಿಯವರು ಇನ್ನಷ್ಟು ಉತ್ತಮ ಕಾರ್ಯಕ್ರಮಗಳನ್ನು ಮಾಡಲಿ ಅಂತೇಳಿ ನಾನು ಈ ಒಂದು ಶುಭ ಸಂದರ್ಭದಲ್ಲಿ ಅವರಿಗೆ ಹಾರೈಸ್ತಾ ಇದ್ದೇನೆ. ಧನ್ಯವಾದಗಳು. ನೇರವಾಗಿ ಅಧ್ಯಕ್ಷರ ಮಾತುಗಳಿಗೆ ಶ್ರೀಯುತ ಹಫೀಜ್ ರೆಹಮಾನ್ ಇವರು. ಇಂದು ನಾವು ಒಂದು ನೃತ್ಯೋತ್ಸವದ ಒಂದು ಬಹುಮಾನ ವಿತರಣಾ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಭಾಗಿಯಾಗಿದ್ದೀವಿ. ಸುಮಾರು 8 ತಿಂಗಳಿಂದ ಎಲ್ಲರೂ ಮನೆಯಲ್ಲಿ ಕೂತ್ಕೊಂಡು ಒಂಥರ ಭ್ರಮನಿರಸನಾಗಿ ಹೋಗಿದೆ. ಏನು ಎಂಟರ್ಟೈನ್ಮೆಂಟ್ ಇಲ್ಲ, ಹೊರಗಡೆ ಹೋಗ್ಲಿಕ್ಕಿಲ್ಲ, ಮನೆಯಲ್ಲಿ ಕೂತು ಟಿ ವಿ ನೋಡಿದರೆ ಕೊರೋನಾದ ಒಂದು ಅದರದ್ದು ಉಗ್ರವಾದ ಒಂದು ರೂಪಗಳನ್ನು ತೋರಿಸಿ ಅದನ್ನು ನೋಡಿಕೊಂಡು ಎಲ್ಲರೂ ಒಂದು ಭ್ರಮನಿರಸನಾಗಿದ್ದರು. ಆ ಒಂದು ಸಂದರ್ಭದಲ್ಲಿ ಸ್ಪಂದನ ಚಾನೆಲ್ ಅವರು ಒಂದು ಒಳ್ಳೆಯ ಕಾನ್ಸೆಪ್ಟನ್ನು ಇಟ್ಕೊಂಡು ನವರಾತ್ರಿಯನ್ನು ಒಂದು ಒಳ್ಳೆಯ ರೀತಿಯಲ್ಲಿ ಮನೆಯಲ್ಲೇ ಇದ್ಕೊಂಡು ಒಂದು ಆನ್ಲೈನ್ ಮುಖಾಂತರ ಒಂದು ನೃತ್ಯೋತ್ಸವ ಎಂಬ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ತುಂಬ ಒಳ್ಳೆಯ ಕಾರ್ಯಕ್ರಮ. ಅದೆಷ್ಟೋ ಜನರು ಕಲಾವಿದರಾಗಿರ್ಬೋದು ಮತ್ತು ಕಲೆಯನ್ನು ಆರಾಧನೆ ಮಾಡುವವರಾಗಿರ್ಬೋದು ತುಂಬ ಜನ ಇದ್ದಾರೆ. ಅವರಿಗೆ ತಮ್ಮ ಕಲೆಯನ್ನು ಹೊರಗಡೆ ಒಂದು ತೋರಿಸುವಂಥ ಅವಕಾಶ ಸಿಗದೆ
ಇರುವ ಸಂದರ್ಭದಲ್ಲಿ ಈ ಒಂದು ಅವಕಾಶವನ್ನು ಒದಗಿಸಿಕೊಟ್ಟಂಥ ಸ್ಪಂದನ ಚಾನೆಲ್ ಅವರಿಗೆ ನಾನು ಸ್ಪೆಷಲ್ ಆಗಿ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಯಾಕಂತ ಹೇಳಿದರೆ ಇಂದು ಅದೆಷ್ಟೋ ಜನರು ಖುಷಿಯಲ್ಲಿ, ಈ ನಗು ಇಲ್ಲದೆ ಎಷ್ಟೋ ದಿನ ಆಗಿರ್ಬೋದು, ಮೇ ಬಿ ಎಲ್ಲರೂ ಖುಷಿಯಲ್ಲಿದ್ದಾರೆ, ಎಲ್ಲರ ಮುಖದಲ್ಲೂ ನಗು ಇದೆ. ಈ ನಗು ಯಾವಾಗಲೂ ಇರಲಿ ಹೀಗೆ. ಇದರಲ್ಲಿ ಸೋಲು ಗೆಲುವು ಇಂಪಾರ್ಟೆಂಟ್ ಅಲ್ಲ, ಪಾರ್ಟಿಸಿಪೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ಯಾಕಂತ ಹೇಳಿದರೆ ಒಂದು ಅವಕಾಶ ಸಿಗುವುದೇ ತುಂಬ ಇಂಪಾರ್ಟೆಂಟ್, ಅದನ್ನು ಅವಕಾಶವನ್ನು ಉಪಯೋಗಿಸಿಕೊಳ್ಳುವಂಥದ್ದು. ಅದರಲ್ಲಿ ಯಾರಿಗಾದರೂ ಒಬ್ಬರಿಗೆ ಪ್ರೈಸ್ ಸಿಗೋದು ಅದು ಕಾಮನ್. ತುಂಬ ಜನ ಪಾರ್ಟಿಸಿಪೇಟ್ ಮಾಡುವಾಗ ಎಲ್ಲರೂ ವಿನ್ನರ್ಗಳೇ, ಆದರೆ ಬಹುಮಾನಗಳು ಮಾತ್ರ ಅದನ್ನು ಆರಿಸಿ ಸೋರಿಸಿ ಎಲ್ಲರೂ ಒಳ್ಳೆಯದರಲ್ಲೂ ಒಂದು ಪ್ರೋಟೋಕಾಲ್ ಇರುತ್ತಲ್ಲ, ಫಸ್ಟ್ ಸೆಕೆಂಡ್ ಥರ್ಡ್ ಅಂತೇಳಿ, ಅದಕ್ಕಾಗಿ ಮಾತ್ರ ಬಹುಮಾನ ಕೊಟ್ಟಿರುವಂಥದ್ದು. ಪ್ರತಿಯೊಬ್ಬರು ಮಾಡಿರೋದು ಡಿಫ್ರೆಂಟ್ ಆಗಿದೆ, ಭಾಳ ಚೆನ್ನಾಗಿದೆ. ನಾನು ಮುಂದುವರಿಸ್ಕೊಂಡು ಹೋಗಿ ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಇವತ್ತು 3 ಜನ ಬರಬೇಕಿತ್ತು ನಮ್ಮ ಜಡ್ಜಸ್, ಅವರು ಇಬ್ರು ಬಂದಿದ್ದಾರೆ. ಅವರನ್ನ ಆತ್ಮೀಯವಾಗಿ ಗೌರವಿಸುವುದು ನಮ್ಮೆಲ್ಲರ ಕರ್ತವ್ಯ ಅಂತ ಅನ್ಕೊಳ್ತಾ, ಮೊದಲಾಗಿ ಸಂದೇಶ್ ಕಟ್ಪಾಡಿ ಇವರಿಗೆ ಸೌಮ್ಯ ಸುಧೀಂದ್ರ ಇವರು ಸ್ಮರಣೆಗೆ ನೀಡಿ ಗೌರವಿಸಬೇಕಂತ ಕೇಳ್ಕೊಳ್ತಾ ಇದ್ದಾರೆ. ಅರ್ಪಣೆಯ ನವರಾತ್ರಿ ನೃತ್ಯೋತ್ಸವ ಸ್ಪರ್ಧಾ ವಿಜೇತರಾಗಿದ್ದಾರೆ. ಹಳದಿ ಬಣ್ಣ, ಯೆಲ್ಲೋ ಕಲರ್ ಅಲ್ಲಿ ಡ್ಯಾನ್ಸಿಂಗ್ ಏಂಜಲ್ಸ್. नन्दित मोदिनि विश्वविनोदिनि नन्दिनुते गिरिवरविन्ध्य शिरोधिनि वासिनि विष्णुविलासिनि जिष्णुनुते भगवति हेशिति कण्ठकुटुम्बिनि भूरि कुटुम्बिनि भूरि कृते जय जय हे महिषासुरमर्दिनि रम्यकपर्दिनि शैलसुते वर्षिणि दुर्धरदर्शिणि दुर्मुखमर्षिणि हर्षरते त्रिभुवनपोषिणि शङ्करतोषिणि कल्मषमोचनि घोररते धनुजनि रोषिणि दुर्मदशोषिणि दुःखनिवारिणि सिन्धुसुते जय जय हे महिषासुरमर्दिनि रम्यकपर्दिनि शैलसुते. ಬೂದು ಬಣ್ಣದಲ್ಲಿ 2 ತಂಡಗಳು ಕೂಡ ವಿನ್ ಆಗಿದ್ವು, ಟೈ ಆಗಿ ವಿನ್ ಆಗಿದ್ರು. ಸೊ ಒಂದು ಯೋಗಕ್ಷೇಮ ತಂಡ, ಇನ್ನೊಂದು ತರಂಗ ಡ್ಯಾನ್ಸ್ ಅಕಾಡೆಮಿ, ಯುವ ಜನತೆ ಸೇರಿಕೊಂಡು ಮಾಡ್ತಿರುವ ಒಂದು ಒಳ್ಳೆಯ ತಂಡ ಅಂತ ಹೇಳ್ಬೋದು. ಬನ್ನಿ ಅವರನ್ನು ಮಾತಾಡ್ಸೋಣ. ನಮ್ಮ ಈ ನವರಾತ್ರಿ ನೃತ್ಯೋತ್ಸವದಲ್ಲಿ ಭಾಗವಹಿಸಿ ಅವರಿಗೆ ಹೇಗೆ ಅನ್ನಿಸ್ತು ಅಂತ ಕೇಳು. ನಮಸ್ಕಾರ. ಮೊದಲನೇದಾಗಿ ಈ ಸ್ಪರ್ಧೆನ ಆಯೋಜಿಸಿದ ಸ್ಪಂದನ ಟಿ ವಿಯವರಿಗೆ ನಾನು ತುಂಬ ಹೃದಯ ಧನ್ಯವಾದನ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕಂದರೆ ನಾವು ಈ ಕೊರೋನಾ ಟೈಮಲ್ಲಿ ಹೊರಗೆ ಹೋಗಲಿಕ್ಕೆ ತುಂಬ ಹೆದರ್ಕೊಂಡು ಅಲ್ಲಿ ಹೋಗಬೇಕಾ ಇಲ್ಲಿ ಹೋಗಬೇಕಾ ಅಂತ ಹೇಳಿ ಅಷ್ಟು ಹೆದರ್ಕೊಳ್ತಾ ಇತ್ತು. ಇಷ್ಟು ಟೀಮ್ ನಾವು ಒಟ್ಟಿಗೆ ಇಲ್ಲಿ ಕೂತ್ಕೊಂಡಿದ್ದೇವೆ ಅಂದರೆ ಏನೋ ಒಂದು ಭರತನಾಟ್ಯ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಕೊಟ್ಟ ಫೀಲ್ ಆಗ್ತಾ ಉಂಟು, ನಮಗೆ ಪ್ರೇಕ್ಷಕರು ನೋಡಿದ ಫೀಲ್ ಆಗ್ತಾ ಉಂಟು. ಅಷ್ಟು ತುಂಬ ಖುಷಿಯಾಗಿದೆ. ನಮಗೆ ಈ ಸ್ಪರ್ಧೆಯಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಕೊಟ್ಟ ಸ್ಪಂದನ ಟಿ ವಿಯವರಿಗೆ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು. ಭಾರ್ಗವಿ ಮತ್ತು ತಂಡ.
गिरिवरविन्द्य शिरोधिनि वासिनि विष्णुविलासिनि जिष्णुनुते भगवतिगे क्षितिकण्ठकुटुम्बिनि भूरि कुटुम्बिनि भूतिकृते जय जय हे महिषासुरमर्दिनि रम्यकपर्दिनि शैलसुते ऐगिरिनन्दिनि नन्दितमेदिनि विश्वविनोदिनि नन्दिनुते गिरिवरविन्द्य शिरोधिनि वासिनि विष्णुविलासिनि जिष्णुनुते. ಈಗ ನಮ್ಮೊಂದಿಗೆ ಬಿಳಿ ಸೀರೆಯನ್ನುಟ್ಟು ಚಂದ ನೃತ್ಯ ಮಾಡಿದ ಒಂದು ತಂಡ ಇದೆ, ಬನ್ನಿ ಅವ್ರನ್ನ ಮಾತಾಡ್ಸೋಣ. ಮಲಬಾರ್ ಗೋಲ್ಡನ್ ಡೈಮಂಡ್ಸ್ ಹಾಗೂ ಸ್ಪಂದನ ವಾಹಿನಿಯ ಒಂದು ಆಯೋಜನೆಯಲ್ಲಿ ನಡೆದಿರುವಂತಹ ನವರಾತ್ರಿ ನೃತ್ಯೋತ್ಸವ, ಇದರಲ್ಲಿ ನಮಗೆ ಒಂದು ಅವಕಾಶ ಕೊಟ್ಟದಕ್ಕೆ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಹೇಳ್ತೇನೆ. ಯಾಕೆ ಹೇಳಿದರೆ ನಾವು ಮೊದಲಿಂದ ಕೂಡ ಡ್ಯಾನ್ಸ್ ಮಾಡ್ತಿದ್ವಿ, ಒಂದು 2-3 ಇಯರ್ಸಿಂದ ಒಟ್ಟಿಗೆ ನಾವು ಫ್ರೆಂಡ್ಸ್. ಆ್ಯಕ್ಚುಲಿ ನಾವೇ ಸೆಲ್ಫ್ ಕೊರಿಯೋಗ್ರಾಫ್ ಮಾಡಿ ಡ್ಯಾನ್ಸ್ ಮಾಡ್ತಿದ್ವಿ. ಸೊ ಈ ಒಂದು ಅಪಾರ್ಚುನಿಟಿ ಸಿಕ್ಕಿದ್ದಕ್ಕೆ ನಮಗೆ ತುಂಬ ಖುಷಿ ಆಯಿತು. ಒಂದು ಒಳ್ಳೆ ಪ್ಲ್ಯಾಟ್ಫಾರ್ಮ್ ಅಂತ ಹೇಳ್ಬೋದು ನಮ್ಮ ಒಂದು ಟ್ಯಾಲೆಂಟನ್ನು ಶೋಕೇಶ್ ಮಾಡಲಿಕ್ಕೆ. ಸೊ ನಮಗೆ ಇದರಲ್ಲಿ ಫಸ್ಟ್ ಪ್ರೈಸ್ ಕೂಡ ಸಿಕ್ಕಿದೆ, ತುಂಬ ಖುಷಿ ಆಗ್ತದೆ. ಹೀಗೆ ಇನ್ನೂ ಹಲವಾರು ಕಾಂಪಿಟಿಷನ್ಸ್ ಆಗಲಿ ಅಥವಾ ಯಾವುದೇ ಒಂದು ಪ್ರೋಗ್ರಾಮ್ಸ್ ಆಗಲಿ ಇನ್ನೂ ಮೂಡಿ ಬರಲಿ ಅಂತ ನಾನು ಕೇಳ್ಕೊಳ್ತೇನೆ. ಥ್ಯಾಂಕ್ ಯು. ಕೆಂಪು ಸೀರೆಯ ದಿವಸ ನೃತ್ಯ ನೂಪುರ್ ಡಾನ್ಸ್ ಅಕಾಡೆಮಿ. वीणामुपलालयन्तीं मदालसां मञ्जुलवाग्विलासाम् माणिक्यवीणामुपलालयन्तीं मदालसां मञ्जुलवाग्विलासाम् माहेन्द्रनीलद्युतिकोमलाङ्गीम् माहेन्द्रनीलद्युतिकोमलाङ्गीं मातङ्गकन्यां मनसा स्मरामि मनसा स्मरामि. ಮಹಿಷಾಸುರ ಬ್ರಹ್ಮ ನೀಡಿದ ವರದ ಪ್ರಕಾರ ನನಗೆ ಹೆಣ್ಣಿನಿಂದ ಮೃತ್ಯು. ನೀನಾ ನನ್ನ ಸಂಹರಿಸೋ ಹೆಣ್ಣು? ಇಡೀ ಮಹಿಷನೊಡನೆ ರಣರಂಗಕ್ಕೆ.
ಬಣ್ಣ ಅಂತ ಹೇಳಿದ ಕೂಡಲೇ ನಮಗೆ ನೆನಪಾಗೋದು ಸಾಕ್ಷಾತ್ ದೇವಿಯೇ. ಸೊ ಕೆಂಪು ಬಣ್ಣದಲ್ಲಿ ಗೆದ್ದಿರುವಂತಹ ನೃತ್ಯ ನೂಪುರ ತಂಡ ನಮ್ಮೊಂದಿಗಿದೆ, ಬನ್ನಿ ಅವರನ್ನು ಮಾತಾಡ್ಸೋಣ. ಒಂದು ಸ್ಪೆಷಲ್ ಫೀಲಿಂಗ್ ನಮಗೆ ಆ್ಯಕ್ಚುಲಿ ಇದು ಕೊರೋನಾ ಸಂಕಷ್ಟದಲ್ಲಿರುವಾಗ ಒಂದು ಒಳ್ಳೆ ಟೈಮ್ ಪಾಸ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ನಾನು. ಪ್ರೈಸ್ ಬರಬೇಕು ಅನ್ನೋ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ ನಮಗೆ, ಬಟ್ ಬಂತು, ನಮಗೆ ತುಂಬ ಖುಷಿಯಾಯಿತು. ಇಂಥದ್ದೇ ಸ್ಪೆಷಲ್ ಫಂಕ್ಷನ್ಸ್ ನಿಮ್ಮ ಸ್ಪಂದನ ಚಾನೆಲಿಂದ ಆಗ್ತಾ ಇರಲಿ ಅಂತ ನಮ್ಮ ಗ್ರೂಪಿನ ಪರವಾಗಿ ನಾನು ಕೇಳಿಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ನೇರಳೆ ಕಲರ್ ದಿವಸ ಜಸ್ಮಿತಾ ದೇವಾಡಿಗ ಮತ್ತು ಬಳಗ. ಮಾರ್ಕಂಡೇಯ ಉವಾಚ प्रथमं शैलपुत्रीति द्वितीयं ब्रह्मचारिणी तृतीयं चन्द्रघण्टेति कुष्माण्डेति चतुर्थकम् पञ्चमं स्कन्दमातेति षष्ठं कात्यायनी तथा सप्तमं कालरात्रीति महागौरीति च अष्टमम् नवमं सिद्धिदात्री च नवदुर्गा प्रकीर्तिताः सुमनसवन्दित सुन्दरि माधवि चन्द्र सहोदरि हेममयि मुनिगणवन्दित मोक्षप्रदायिनि मञ्जुळवासिनि वेदनुते पङ्कजवासिनि देवसुपूजित सद्गुणवर्षिणि शान्तियुते जय जय हे मधुसूदन कामिनि आदिलक्ष्मि जय पालय ऐकलिकल्मषनाशिनि कामिनि वैदिकरूपिणि वेदमये क्षीरसमुद्भव मङ्गलरूपिणि मन्त्रनिवासिनि मन्त्रनुते मङ्गलदायिनि अम्बुजवासिनि देवगणाश्रितपादयुते जय जय हे मधुसूदन कामिनि धान्यलक्ष्मि जय पालय ऐगिरिनन्दिनि नन्दितमेदिनि विश्वविनोदिनि ಸೊ ಎಲ್ಲ ಟೀಮ್ಗಿಂತ ಒಂದು ಸ್ಪೆಷಲ್ ಟೀಮ್ ಅಂತ ಹೇಳ್ಬೋದು. ಯಾಕಂತಂದರೆ 2 ಬಣ್ಣಗಳಲ್ಲಿ ಇವರು ಗೆದ್ದಿದ್ದಾರೆ, ನೇರಳೆ ಮತ್ತು ಗುಲಾಬಿ. ಗುಲಾಬಿಯಲ್ಲಿ 2 ತಂಡಗಳೊಂದಿಗೆ ಟೈ ಆಗಿತ್ತು. ಒಂದು ಇವರದೇ ತಂಡ ಮಂಗಳೂರಿನಿಂದ ಡ್ಯಾನ್ಸಿಂಗ್ ಟೋಸ್ ಅಂತ. ಸೊ ಮಂಗಳೂರಿನಿಂದ ಬಂದಿದ್ದಾರೆ ಇಲ್ಲಿ ಪ್ರೈಸನ್ನು ಪಡ್ಕೊಳ್ಳಿಕ್ಕೆ. ಬನ್ನಿ ಅವ್ರ ಹತ್ರ ಮಾತಾಡೋಣ. ಫಸ್ಟ್ ಆಫ್ ಆಲ್ ಸ್ಪಂದನ ವಾಹಿನಿಗೆ ಥ್ಯಾಂಕ್ಸ್ ಹೇಳ್ತೇವೆ, ಯಾಕೆಂದರೆ ಇದೊಂದು ವರ್ಚುವಲ್ ಆಗಿ ಫಸ್ಟ್ ಟೈಮ್ ಪ್ರೋಗ್ರಾಮ್ ಮಾಡ್ತಾ ಇದ್ದಾರೆ. ಅದರಲ್ಲಿ ತುಂಬ ಖುಷಿ ಆಗ್ತದೆ, ಅಂದರೆ 2 ಟೀಮ್ ನನ್ನದು ವಿನ್ ಆಗಿದೆ. ಸೊ ಥ್ಯಾಂಕ್ ಯು ಸೋ ಮಚ್. ಇನ್ನಷ್ಟು ತಂಡಗಳೊಂದಿಗೆ ಮಾತನಾಡಲಿಕ್ಕಿದೆ ಒಂದು ವಿರಾಮದ ನಂತರ. ವಿರಾಮದ ನಂತರ ಮಲಬಾರ್ ಗೋಲ್ಡ್ ಆ್ಯಂಡ್ ಡೈಮಂಡ್ಸ್ನಲ್ಲಿ ನಡೀತಿರುವ ನವರಾತ್ರಿ ನೃತ್ಯೋತ್ಸವದ ಬಹುಮಾನ ವಿತರಣಾ ಸಮಾರಂಭಕ್ಕೆ ಸ್ವಾಗತ.
ಗುಲಾಬಿ ಬಣ್ಣದ ದಿವಸ, ಪಿಂಕ್ ಕಲರ್ ಸಾರಿ ದಿವಸ, ಇಬ್ಬರ ಮಿಡ್ಲಲ್ಲಿ ಟೈ ಆಗಿದೆ. ಸುಚಿತ್ರ ಮತ್ತು ಬಳಗ ಮತ್ತು ಡ್ಯಾನ್ಸಿಂಗ್ ಟೋಸ್. ಸುಚಿತ್ರ ಮತ್ತು ಬಳಗ. ॐ जय त्वं देवी चामुण्डे जय भूतापहारिणि जय सर्वगते देवी कालरात्रि नमस्तुते जय त्वं देवी चामुण्डे जय भूतापहारिणि जय सर्वगते देवी कालरात्रि नमस्तुते जयन्ती मङ्गला काली भद्रकाली कपालिनी दुर्गा शिवा क्षमा धात्री स्वाहा स्वाहा नमस्तुते या देवी सर्वभूतेषु मातृरूपेण संस्थिता नमस्तस्मै 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 नमो नमः 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 सर्वमंगल मंगल्ये शिवे सर्वार्थ साधिके शरण्ये त्र्यंबके गौरी नारायणी नमस्तुते ಡ್ಯಾನ್ಸಿಂಗ್ ಟೋಸ್. ಭಾಗ್ಯದ ಲಕ್ಷ್ಮೀ ಬರಮ್ಮ ಭಾಗ್ಯದ ಲಕ್ಷ್ಮೀ ಬರಮ್ಮ ನಮ್ಮಂಬನಿ ಸೌಭಾಗ್ಯದ ಲಕ್ಷ್ಮೀ ಬರಮ್ಮ ನಮ್ಮಂಬನಿ ಸೌಭಾಗ್ಯದ ಲಕ್ಷ್ಮೀ ಬರಮ್ಮ ನಮ್ಮಂಬನಿ ಸೌಭಾಗ್ಯದ ಲಕ್ಷ್ಮೀ ಬರಮ್ಮ ನಮ್ಮಂಬನಿ ಸೌಭಾಗ್ಯದ ಲಕ್ಷ್ಮೀ ಬರಮ್ಮ
ಹೆಜ್ಜೆಯ ಮೇಲೆ ಹೆಜ್ಜೆಯ ನಿಕ್ಕುತ ಗೆಜ್ಜೆ ಕಾಲ್ಗಳ ಧ್ವನಿಯ ಮಾಡುತ್ತ ಹೆಜ್ಜೆಯ ಮೇಲೆ ಹೆಜ್ಜೆಯ ನಿಕ್ಕುತ ಗೆಜ್ಜೆ ಕಾಲ್ಗಳ ಧ್ವನಿಯ ಮಾಡುತ್ತ ಹೆಜ್ಜೆಯ ಮೇಲೆ ಹೆಜ್ಜೆಯ ನಿಕ್ಕುತ ಗೆಜ್ಜೆ ಕಾಲ್ಗಳ ಧ್ವನಿಯ ಮಾಡುತ್ತ ಸಜ್ಜನ ಸಾಧು ಪೂಜೆಯ ಬೇಳೆಗೆ ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮನಿ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಸಕ್ಕರೆ ತೂಪದ ಕಾಲುವೆ ಹರಿಸಿ ಶುಕ್ರವಾರದ ಪೂಜೆಯ ವೇಳೆಗೆ ಸಕ್ಕರೆ ತೂಪದ ಕಾಲುವೆ ಹರಿಸಿ ಶುಕ್ರವಾರದ ಪೂಜೆಯ ವೇಳೆಗೆ ಅಕ್ಕರೆಯುಳ್ಳ ಅಲಗಿರಿ ರಂಗನ ಚೊಕ್ಕ ಪುರಂದರ ವಿಠಲನ ರಾಣಿ ಆಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮನಿ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮೊಂದಿಗೆ ಈಗ ಗುಲಾಬಿ ಬಣ್ಣದಲ್ಲಿ ಗೆದ್ದಂತಹ 3 ಜನ ಇದ್ದಾರೆ. ಇವರದ್ದು ಟೀಮಿದು ಹೆಸರೇ ಬಾರಿ ಚಂದ ಉಂಟು, ತ್ರಿಶಕ್ತಿ ಅಂತೆ. 3 ಜನ ಇದ್ದಾರೆ, ಮಹಿಳಾ ಶಕ್ತಿ, ತ್ರಿಶಕ್ತಿ. ಬನ್ನಿ ಅವರ ಶಕ್ತಿ ಅಂದರೆ ಅವರು ಡ್ಯಾನ್ಸ್ ಮಾಡಿದ್ದು ಹೇಗಿತ್ತು ಅಂತ ಅವ್ರ ಹತ್ರ ಕೇಳೋಣ. ತ್ರಿಶಕ್ತಿ ಅಂತ ಹೇಳಿ ನಾವು ಈ ಡ್ಯಾನ್ಸ್ ಕಾಂಪಿಟೇಷನ್ಗೋಸ್ಕರ ಹೊಸ ಟೀಮ್ ಫಾರ್ಮ್ ಮಾಡಿ ನಾವು ನಾಮಕರಣ ಮಾಡಿದ್ದು. ನಮ್ಮದೇ ಅಂತ ಹೇಳಿ ಯಾವುದು ಟೀಮ್ ಇರಲಿಲ್ಲ. ಮತ್ತು ನಮ್ಮಲ್ಲಿ ನಾವು 3 ಜನ ಕೂಡ ವರ್ಕಿಂಗ್. ಅದರಲ್ಲಿ ಸುಷ್ಮಿತಾ ಒಬ್ಬರು ಮಾತ್ರ ಪ್ರೊಫೆಷ್ನಲ್ ಡ್ಯಾನ್ಸರ್. ನಾವಿಬ್ಬರು ಕೂಡ ಡ್ಯಾನ್ಸನ್ನು ಬಿಟ್ಟು, ಕ್ಲಾಸಿಕಲ್ ಡ್ಯಾನ್ಸನ್ನು ಬಿಟ್ಟು ಸುಮಾರು 15-20 ಇಯರ್ಸ್ ಆಗಿದೆ. ಅದಾದ ನಂತರ ನಾವು ಇದೇ ಫಸ್ಟ್ ಪರ್ಫಾರ್ಮ್ ಮಾಡಿದ್ದು. ಸುಷ್ಮಿತಾ ನಮ್ಮ ಡ್ಯಾನ್ಸಿಗೆ ಕೊರಿಯೋಗ್ರಾಫ್ ಮಾಡಿದರು. ಮತ್ತು ನಮಗೆ ಪ್ರೈಸ್ ಬರುತ್ತೆ ಅನ್ನೋಂಥ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ. ನಮ್ಮ ಒಂದು ಖುಷಿಗಾಗಿ ನಾವು ಮಾಡಿದ್ವಿ, ನೋಡುವ ಟ್ರೈ ಮಾಡುವ ಅಂತ ಹೇಳಿ 2 ದಿನದಲ್ಲಿ ನಾವು ಪ್ರಾಕ್ಟೀಸ್ ಮಾಡಿದ್ವಿ. ಅದು ಕೂಡ ನಾವು ತುಂಬ ದಿನ ಆಗಿದ್ದರಿಂದ ಕಾಲು ನೋವೆಲ್ಲ ಸುಮಾರು ಬಂತು. ಡೋಲೋ ಟ್ಯಾಬ್ಲೆಟ್ ಎಲ್ಲ ತೊಗೊಂಡು ಮತ್ತೆ 2 ದಿನ ಟೈಮ್ ಇದ್ದಿದ್ದು ಬೆಳಗ್ಗೆ 6 ಗಂಟೆಗೆ ಎದ್ದು ಎಲ್ಲ ನಾವು ಪ್ರಾಕ್ಟೀಸ್ ಮಾಡಿದ್ವಿ. ಎಲ್ಲ ಡ್ಯಾನ್ಸ್ ಟೀಮ್ನವರೇ ಪಾರ್ಟಿಸಿಪೇಟ್ ಮಾಡ್ತಾರೆ. ಸೊ ನಮಗೆ ಪ್ರೈಸ್ ಬರುತ್ತೆ ಅನ್ನೋದು ನಮಗೆ ಎಕ್ಸ್ಪೆಕ್ಟ್ ಇರಲಿಲ್ಲ, ಬಟ್ ಬಂತು, ಖುಷಿಯಾಗಿದೆ. ಮತ್ತು ಮಲಬಾರ್ ಗೋಲ್ಡ್ ಆ್ಯಂಡ್ ಡೈಮಂಡ್ಸ್ ಅವರಿಗೆ ಮತ್ತು ಸ್ಪಂದನ ಟಿ ಅವರಿಗೆ ಈ ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಾನು ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಕೇಸರಿ ಮಯೂರ ಡ್ಯಾನ್ಸ್ ಹಿರಿಯಡ್ಕ. ಕಮಲದ ಮೊಗದವಳ ಕಾಲಿಗೆ ಎರಗೋಣ, ಮುತ್ತಿನ ಆರತಿಯ ದೇವಿಗೆ ಬೆಳಗೋಣ. ಹೊನ್ನ ಮಳೆಯ ಲಕ್ಷ್ಮಿ ಸುರಿವಳು, ದೇವಿ ಬಂದಾಳಮ್ಮ, ಶ್ರೀಲಕ್ಷ್ಮಿ ಬಂದಾಳಮ್ಮ. ಭಕ್ತರ ಮನೆ ಮನೆಗೆ ಭಾಗ್ಯದಮ್ಮ ಬಂದಾಳಮ್ಮ.
ಧನಲಕ್ಷ್ಮಿಯ ಬೇಡೋಣಮ್ಮ, ಆದಿಲಕ್ಷ್ಮಿ ತಾಯ ಭಜಿಸೋಣಮ್ಮ. ಧನಲಕ್ಷ್ಮಿಯ ಬೇಡೋಣಮ್ಮ, ಆದಿಲಕ್ಷ್ಮಿ ತಾಯ ಭಜಿಸೋಣಮ್ಮ. ದೇವಿ ಬಂದಾಳಮ್ಮ, ಶ್ರೀಲಕ್ಷ್ಮಿ ಬಂದಾಳಮ್ಮ, ಭಕ್ತರ ಮನೆ ಮನೆಗೆ ಭಾಗ್ಯದಮ್ಮ ಬಂದಾಳಮ್ಮ. ನಮ್ಮೊಂದಿಗೆ ಈಗ ಮಯೂರ ಡ್ಯಾನ್ಸ್ ಟೀಮ್ನವರಿದ್ದಾರೆ. ಸೊ ಆ್ಯಕ್ಚುಲಿ ಅವರು ಗೆದ್ದಿರುವಂಥದ್ದು ಕೇಸರಿ ಬಣ್ಣ. ಮಯೂರ ಅಂತಂದರೆ ಹಸಿರು, ಆದರೆ ಅವರು ಇವತ್ತು ಕೇಸರಿ ಬಣ್ಣದಲ್ಲೇ ವಿನ್ ಆಗಿದ್ದಾರೆ. ಬನ್ನಿ ಅವರ ಅನಿಸಿಕೆಯನ್ನು ಕೇಳೋಣ. ನಮಸ್ಕಾರ, ನಾವು ಮಯೂರ ನೃತ್ಯ ತಂಡ ಹಿರಿಯಡ್ಕದಿಂದ ಮಾತಾಡ್ತಿದ್ದೇವೆ. ಮೊದಲನೇದಾಗಿ ಮಲಬಾರ್ ಗೋಲ್ಡ್ ಆ್ಯಂಡ್ ಡೈಮಂಡ್ಸ್ ಮತ್ತು ಸ್ಪಂದನ ವಾಹಿನಿ ಅವರಿಗೆ ನಾವು ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇವೆ. ಬಿಕಾಸ್ ಇದು ಕೊರೋನಾ ಟೈಮಲ್ಲಿ ಎಲ್ಲರೂ ಅವರ ಮನೆಯಲ್ಲಿದ್ದರು, ನಮ್ಮ ಟೀಮ್ನವರು ಕೂಡ ಹಾಗೆ ಎಲ್ಲರೂ ಅವರ ಮನೆಯಲ್ಲಿರಬೇಕಾದ್ರೆ ಈ ಕಾಂಪಿಟೇಷನಿಂದಾಗಿ ನಮ್ಮ ಟೀಮ್ನವರೆಲ್ಲ ಒಟ್ಟಾಗಿ ತುಂಬ ತಿಂಗಳ ನಂತರ ಪ್ರಾಕ್ಟೀಸ್ ಮಾಡಿ ಜೊತೆಗೂಡಿ ನಮ್ಮದು ಟೀಮ್ನವರು 6 ವೀಡಿಯೋಸ್ ಮಾಡಿದ್ದೇವೆ 6 ಕಲರ್ ಸ್ಯಾರೀಸಲ್ಲಿ. ಸೊ ಈ ಮಲಬಾರ್ ಗೋಲ್ಡ್ ಮತ್ತು ಸ್ಪಂದನ ವಾಹಿನಿಯವರು ನಡೆಸಿರುವ ಈ ಕಾಂಪಿಟೇಷನಿಂದಾಗಿ ನಾವು ಜೊತೆಗೂಡಲಿಕ್ಕೆ ಸಾಧ್ಯವಾಯಿತು. ಒಂದು ಹೊಸ ಎಕ್ಸ್ಪೀರಿಯೆನ್ಸ್ ಇದು. ಇದರಲ್ಲಿ ನಾವು ಬಹುಮಾನ ಕೂಡ ಗೆದ್ದಿದ್ದೇವೆ. ಹಾಗಾಗಿ ತುಂಬ ಖುಷಿ ಆಗ್ತಿದೆ. ಥ್ಯಾಂಕ್ ಯು. ಕಡು ನೀಲಿ, ಡಾರ್ಕ್ ಬ್ಲೂ, ಹೆಜ್ಜೆಗೆಜ್ಜೆ ಮಣಿಪಾಲ್. ಪಾಹಿ ಮಾಂ ಶ್ರೀ ರಾಜರಾಜೇಶ್ವರಿ. ರಾಗ ಜನರಂಜನಿ, ಆದಿತಾಳ. ಪಮರಿಸ ತಪ ಪಮರಿಸ ಸರಿ ಗಮ ಪಮರಿಸ ತಪ ಪಮರಿಸ ನಿ ಸರಿ ಗಮ ಸರಿ ಗಮ ಪಮರಿಸ ತಪ ಪಮರಿಸ ನಿ ಸರಿ ಗಮ ಸರಿ ಗಮ ತಪ ಮನಿ ಸರಿ 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 ಗಮ ಸದ ಪಮರಿ ಸರಿ ಗಮರಿ ಗಮರಿ ಸದ ಪಮರಿ ಮದ ಪರಿ ಗಮರಿ ಸದ ಪಮರಿ ಸರಿ ಗಮ ಪಾಹಿ ಮಾಂ ಶ್ರೀ ರಾಜರಾಜೇಶ್ವರಿ. ಪಾಹಿ ಮಾಂ ಶ್ರೀ ರಾಜರಾಜೇಶ್ವರಿ. ಕೃಪಾ ಕರಿ ಶಂಕರಿ 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 ಪಾಹಿ ಮಾಂ ಶ್ರೀ ರಾಜರಾಜೇಶ್ವರಿ. ಏಹಿ ಸೌಖ್ಯಂ ದೇಹಿ ಸಿಂಹವಾಹಿನಿ ದಯಾ ಪ್ರವಾಹಿನಿ ಮೋಹಿನಿ. ಏಹಿ ಸೌಖ್ಯಂ ದೇಹಿ ಸಿಂಹವಾಹಿನಿ ದಯಾ ಪ್ರವಾಹಿನಿ ಮೋಹಿನಿ. ಪಾಮರಿಸ ದಪ ಪಮರಿದ್ರಿಸ ನಿ ಸರಿ ಗಮ ಪ ಸರಿ ಗಮ ಪ ದಪ ಮ ಪ ದಪ ನಿ ಸ ಪ ನಿ ಸರಿ ಸರಿ ಗಮ ರಿ ಸ ಸದ ಪಮರಿ ಸರಿ ಗಮ ಪ ಪಮರಿ ಸ ದಪ ಪಮರಿ ರಿ ಸ ನಿ ಸರಿ ಗಮ ಪ ಸರಿ ಗಮ ಪ. ಈ
ಕಡು ನೀಲಿ ಮತ್ತು ಹಸಿರು ಬಣ್ಣದಲ್ಲಿ ವಿನ್ ಆದಂತಹ ಹೆಜ್ಜೆ ಉಡುಪಿ ತಂಡದವರಿದ್ದಾರೆ. ಎರಡೂ ವಿಭಾಗಗಳಲ್ಲೂ ಅವರೇ ಗೆದ್ದಿರುವುದು ನಮಗೂ ಕೂಡ ಖುಷಿ. ಸೊ ಬನ್ನಿ ಅವರೇನು ಹೇಳ್ತಾರೆ ಕೇಳೋಣ. ಎಲ್ಲರಿಗೂ ನಮಸ್ಕಾರ. ನಾವು ಹೆಜ್ಜೆ ತಂಡದಿಂದ ಬಂದಿದ್ದೀವಿ. ನಮ್ಮ ಗುರುಗಳು ವಿದುಷಿ ಶ್ರೀಮತಿ ಯಶಾ ರಾಮಕೃಷ್ಣ. ಈ ಒಂದು ಅವಕಾಶ ಕೊಟ್ಟ ಸ್ಪಂದನ ವಾಹಿನಿ ಹಾಗೂ ಮಲಬಾರ್ ಗೋಲ್ಡ್ ಆ್ಯಂಡ್ ಡೈಮಂಡ್ಸ್ ಇವರಿಗೂ ಕೃತಜ್ಞಳಾಗಿದ್ದೇನೆ. ಅಂದರೆ ನಾವೆಲ್ಲರೂ ಆಗಿದ್ದೇವೆ. ಈ ಅಪಾರ್ಚುನಿಟಿ ಅಂದರೆ ಈ ಕೋವಿಡ್ ಟೈಮಲ್ಲಿ ಎಲ್ಲರೂ ಮನೇಲಿ ಕೂತ್ಕೊಂಡೆಲ್ಲ ಬೋರ್ ಆಗ್ತಾಯಿತ್ತು. ಎಲ್ಲರೂ ಒಟ್ಟಾಗಿ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಿ ವಿಡಿಯೋ ಮಾಡಿ ಆನ್ಲೈನಲ್ಲಿ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಗ್ರೀನ್ ಹಸಿರು ಹೆಜ್ಜೆ ಉಡುಪಿ. ಬೂದು ಗ್ರೇ ಕಲರ್. ಇದು ಕೂಡ ಎರಡು ಟೀಮ್ ನಡುವೆ. ಯೋಗಕ್ಷೇಮ ಉಡುಪಿ. विग्रह त्रिनयन माणिक्य मौली स्फुरत् तारानायक शेखर स्मितमुखी मापी नव
शमज्वरन् ग्रह नक्षत्र दोषाञ्चान्या हर हर काली सर सर गौरी घम घम गिग्गे आले माले काले बन्धे. ನಮ್ಮೊಂದಿಗೆ ಈಗ ಬೂದು ಬಣ್ಣದಲ್ಲಿ ಗೆದ್ದಿರುವಂತಹ ಯೋಗಕ್ಷೇಮ ಉಡುಪಿಯ ತಂಡ ಇದೆ. ಸೊ ಬನ್ನಿ ಅವರನ್ನು ಮಾತಾಡ್ಸೋಣ. ನಿಮಗೆ ಈ ನಮ್ಮ ಸ್ಪಂದನಾ ವಾಹಿನಿ ಮತ್ತು ಮಲಬಾರ್ ಗೋಲ್ಡ್ ಆ್ಯಂಡ್ ಡೈಮಂಡ್ಸ್ ಅವರು ಯೋಜನೆಯಲ್ಲಿ ಮೂಡಿಬಂದಂತಹ ನವರಾತ್ರಿ ನೃತ್ಯೋತ್ಸವದಲ್ಲಿ ನೀವು ಭಾಗವಹಿಸಿದ್ರಿ. ನಿಮಗೆ ಏನು ಅನ್ನಿಸ್ತು ಮ್ಯಾಮ್? ನಮಗೆ ತುಂಬ ಖುಷಿ ಆಯಿತು ಇಂಥ ಆಪರ್ಚುನಿಟಿ ಸಿಕ್ಕಿದ್ದಕ್ಕೆ. ನಮ್ಮದು ಯೋಗಕ್ಷೇಮ ಉಡುಪಿ, ನಮ್ಮದು ಮೇನ್ ಯೋಗ ನಮಗೆ ಹೇಳಿಕೊಡೋರು ಅಮಿತಾಬ್ ಭಟ್. ಹಾಗೂ ನಮಗೆ ಈಗ ಅದರಲ್ಲಿ ಯೋಗ ಮತ್ತು ಡ್ಯಾನ್ಸ್ ಎರಡು ಮಿಕ್ಸ್ ಮಾಡಿದ್ವಿ. ಡ್ಯಾನ್ಸ್ ಸ್ಟೆಪ್ ಹೇಳಿಕೊಟ್ಟವರು ರಚನಾ ಮತ್ತು ಶ್ರೀ, ಉಳಿದವರೆಲ್ಲ ನಾವು ಮಿಕ್ಸ್ ಮಾಡಿ ಒಂದು ತಂಡ ಮಾಡಿ ಒಂದು ಆಯೋಜನೆ ಮಾಡಿ. ಇದು ನಮ್ಮದು ಫಸ್ಟ್ ಎಕ್ಸ್ಪೀರಿಯನ್ಸ್. ಆದರೂ ಕೂಡ ದೇವರ ದಯದಿಂದ ಎಲ್ಲ ಒಳ್ಳೆಯಲ್ಲಿ ಆಗಿತ್ತು. ನಾನು ಮಲಬಾರ್ ಗೋಲ್ಡ್ ಆ್ಯಂಡ್ ಡೈಮಂಡ್ಸ್ ಹಾಗೂ ಸ್ಪಂದನಾ ಟಿವಿಯವರಿಗೆ ತುಂಬ ಕೃತಜ್ಞತೆಯನ್ನು ಸಲ್ಲಿಸ್ತು. ಥ್ಯಾಂಕ್ಸ್. ತರಂಗ ಡ್ಯಾನ್ಸ್ श्रीमात्रे शिवप्रियाये नमो नमः. ॐ हैं ह्रीं श्रीं श्रीमात्रे शिवप्रियाये नमो नमः. ॐ हैं ह्रीं श्रीं श्रीमात्रे चतुर्भुजा
देवीं जलचित्पापिगम्बरां देवं सञ्चिन्तये काली स्मशानादिवासिनी स्मशानादिवासिनी ಇದು ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್ ನಲ್ಲಿ ನಡೆಯುತ್ತಿರುವ ನವರಾತ್ರಿ ನೃತ್ಯೋತ್ಸವದ ವಿಶೇಷ. ಇನ್ನಷ್ಟು ಇಂತಹ ವಿಶೇಷ ಮನೋರಂಜನೆಗಾಗಿ ಮತ್ತು ಸುದ್ದಿಗಾಗಿ ನೋಡ್ತಾ ಇರಿ ಸ್ಪಂದನ.